ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಶರತ್ಸ್ ಇನ್ಫೋ ಮೀಡಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಅಂದ್ಕೊಳ್ತಿರ್ಬೋದು ವೆಹಿಕಲ್ ಎಲ್ಲಿಗೋ ಹೋಗ್ತಿದ್ದಾರೆ, ಏನೋ ತೋರಿಸ್ತಿದ್ದಾರೆ ಅಂತ. ನಿಮ್ಮ ಊಹೆ ನಿಜ ಸ್ನೇಹಿತರೆ. ಇವತ್ತು ನಾವು ವಿಶ್ವ ಪ್ರಖ್ಯಾತಿ ಹೊಂದಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದು ಯಾವ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಬೇರೆ ಎಲ್ಲೆಲ್ಲಿಗೆಲ್ಲ ವಿಸಿಟ್ ಕೊಟ್ವಿ, ಏನೇನೆಲ್ಲ ನಡೀತು, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆ್ಯಕ್ಚುಲಿ ಇದು ನನ್ನ ಹೊಸ ಪ್ರಯತ್ನ. ನಿಮಗೆಲ್ಲ ಗೊತ್ತಾಯಿದೆ, ಇದು ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲ್. ನಾವೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಇದೇ ರೀತಿಯ ವಿಡಿಯೋಗಳನ್ನೆಲ್ಲ ಮಾಡುವಂಥ ಒಂದು ಯೋಚನೆ ಮಾಡಿ ಈ ವಿಡಿಯೋ ಮಾಡ್ತಿದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ. ಇವತ್ತು ನಾವು ಹೊರಟಿರುವಂಥದ್ದು ಮುರುಡೇಶ್ವರ ದೇವಸ್ಥಾನಕ್ಕೆ. ಈಗ ಮಧ್ಯಾಹ್ನ ಸುಮಾರು 3 ಗಂಟೆ ನಾವೀಗ ಹೊರಟಿದ್ದೀವಿ. ನಮಗೆ ಮಂಗಳೂರಿಂದ ಮುರುಡೇಶ್ವರಕ್ಕೆ 164 ಕಿಲೋಮೀಟರ್ ಇದೆ. ನಾವು ಜರ್ನಿನ ಸ್ಟಾರ್ಟ್ ಮಾಡುವ. ಉಡುಪಿ ಕಳೆದ ನಂತರ ನಮಗೆ ರೋಡ್ ಸೈಡ್ ಸಿಗುತ್ತೆ ಮರುವಂತೆ ಬೀಚು. ನಾವು ಮೊದಲು ಮರುವಂತೆ ಬೀಚ್ ಹೋಗಿ ಸ್ವಲ್ಪ ಟೈಮಲ್ಲಿ ಕಾಲ ಕಳೆದ್ವಿ. ನೀವು ದೂರದಿಂದ ಜರ್ನಿ ಮಾಡ್ತಾ ಬರ್ತಿದ್ದೆ ಅಂತಂದರೆ ಈ ಪ್ಲೇಸ್ ಒಂದು ರಿಲೀಫಿಗೆ ಒಳ್ಳೆಯದು ಅಂದ್ಕೊಳ್ತೀನಿ. ಇಲ್ಲಿ ಬಂದು ನೀವು ಸ್ವಲ್ಪ ಕಾಲ ಕಳೆದು ನೀವು ಜರ್ನಿ ಮುಂದುವರಿಸೋದು ಉತ್ತಮ. ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇಸ್ ಎಲ್ಲ. ನಾವು ಇಲ್ಲಿ ಇನ್ನೂ ನಿಂತು ನೋಡುವ, ಕಾಲ ಕಳೆಯುವಂಥ ಆಸೆ ಆಗುತ್ತೆ. ಇಲ್ಲಿ ನಡುವಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ. ನಾವು ಹಾಗೆ ಆ ಕಲ್ಲಿನ ಕೊನೆ ತನಕ ನಾವು ಹೋಗ್ಬೋದು. ಆ ಕಲ್ಲಿಗೆ ಒಂದು ಅಲೆ ಎಲ್ಲ ಬಡಿಯುತ್ತಲ್ಲ, ಅದನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನಾಗಿ ನಿಂತು ನೋಡಬಹುದು. ಅದೇ ರೀತಿಯ ತುಂಬ ಗಾಳಿ ಬರುತ್ತೆ. ನಿಮಗೆ ಸೌಂಡ್ ಗೊತ್ತಾಗ್ತಿರ್ಬೋದು, ತುಂಬ ಗಾಳಿ ಬರ್ತಾ ಉಂಟು. ಗಾಳಿ ಸಹ ತುಂಬ ತಂಪಿದೆ. ಈ ಕಲ್ ಮೇಲೆ ನಡ್ಕೊಂಡು ಹೋಗುವ ತುಂಬ ಕೇರ್ಫುಲ್ ಆಗಿರಬೇಕು. ಕಲ್ಲನ್ನು ಕ್ಲೀನಾಗಿ ಏನು ಕೂರಿಸಲಿಲ್ಲ. ನಡುವೆ ಗ್ಯಾಪ್ ಇದೆ, ಕಾಲು ಜಾರುವಂಥ ಸ್ಲಿಪ್ ಆಗುವಂತೆಲ್ಲ ಸಾಧ್ಯತೆ ಇದೆ. ಮಕ್ಕಳಲ್ಲಿದ್ದರೆ ಸ್ವಲ್ಪ ಕೈ ಹಿಡ್ಕೊಂಡು ಹೋಗೋದು ತುಂಬ ಉತ್ತಮ. ಈ ಬಂಡೆಗೆ ಸಮುದ್ರದ ಅಲೆ ಹೊಡೆದು ನೀರು ಮೇಲೆ ಹಾರ್ತಾ ಉಂಟು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲೇ ಕೂತಿರುವಂಥ ಒಂದು ಫೀಲ್ ಆಗುತ್ತೆ. ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ. ನೀವೇನಾದರೂ ಈ ರೋಡಲ್ಲಿ ಹೋಗೋದಂತಿದ್ರೆ ಒಂದು 1/4 ಗಂಟೆ ಅರ್ಧ ಗಂಟೆ ಈ ಪ್ಲೇಸ್ನ ನೋಡಿ ಹೋಗಿ. ಅಷ್ಟು ಚೆನ್ನಾಗಿದೆ. ನೋಡಿ, ನನ್ನ ಮಗ ಆಟ ಆಡ್ತಿದ್ದಾನೆ ಹೊಯ್ಗೆಯಲ್ಲಿ. ಮಕ್ಕಳಿಗೆಲ್ಲ ತುಂಬ ಖುಷಿ ಈ ರೀತಿ. ಈಗ ಲಾಕ್ಡೌನ್ ಎಲ್ಲ ಆಗಿ ನಾವಾಗಲಿ ಮಕ್ಕಳಾಗಿ ಯಾರು ಹೊರಗೆ ಹೋಗದೆ ಅಪರೂಪಕ್ಕೆ ಈಗ ಹೋದಾಗ ಒಂದು ತುಂಬ ಖುಷಿ ಅನಿಸುತ್ತೆ. ನೋಡಿ, ಇಲ್ಲಿ ಅಲೆಗೆ ಅವನು ಮರಳಿ ಎಸ್ತಿದ್ದಾನೆ. ಅಲೆ ಅವನ್ನ ಅಟ್ಟಿಸ್ಕೊಂಡು ಬರ್ತಾ ಉಂಟು. ಆ ರೀತಿ ಫೀಲ್ ಆಗ್ತಿದೆ. ನಾವು ಕತ್ಲೆ ಆದಮೇಲೆ ನಾವು ಇಲ್ಲಿ ಬಂದ್ವಿ. ರಾತ್ರಿ ಶಿವನ ಪ್ರತಿಮೆ ಈ ರೀತಿಯಾಗಿ ಕಾಣುತ್ತೆ. ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಮುರುಡೇಶ್ವರ ಹೋಗ್ತಿರೋದು ಇದು ಫಸ್ಟ್ ಟೈಮ್ ಸ್ನೇಹಿತರಿದು. ಮಾರ್ನಿಂಗ್ ಬೆಳಿಗ್ಗೆ ನಾವು ಶೂಟ್ ಮಾಡಿರುವಂಥ ವಿಡಿಯೋ ಇದು. ನಿಮಗೆ ಮಾರ್ನಿಂಗ್ ಎದ್ದಾಗ ಈ ರೀತಿಯಾಗಿ ಸೂರ್ಯೋದಯ ನೋಡ್ಬೋದು. ಯಾರಾದರೂ ಸಮುದ್ರದ ಹತ್ತಿರ ಹೋಗಿ ಸೂರ್ಯೋದಯ ನೋಡ್ದಿದ್ದವರು ನೀವು ಮುಂಚಿನ ದಿನ ರಾತ್ರಿ ಹೋಗಿ ಇಲ್ಲಿ ಸ್ಟೇ ಮಾಡಿ ನೀವು ಮಾರನೇ ದಿನ ಬೆಳಿಗ್ಗೆ ಸೂರ್ಯೋದಯನ ನೋಡ್ಬೋದು. ಆ ಸೂರ್ಯೋದಯ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ನಮಗೆ ಮಾಮೂಲಿ ಆಗಿಬಿಟ್ಟಿದೆ, ಬಟ್ ಹೊಸದಾಗಿ ಯಾರು ನೋಡೋರಿಗೆ ಅದೊಂದು ವಿಚಿತ್ರವಾದಂಥ ಅನುಭವ ಅಂತಲೇ ಹೇಳ್ಬೋದು. ನಾವು ದೂರದಲ್ಲಿ ನಿಂತಾಗ ದೇವಸ್ಥಾನ ಈ ರೀತಿಯಾಗಿ ಕಾಣುತ್ತೆ. ಕೇವಲ ಅದೊಂದು ಗೋಪುರ ಕಾಣ್ತಾ ಉಂಟು. ಆ ಗೋಪುರ ಹಿಂಭಾಗದಲ್ಲಿ ಶಿವನ ಪ್ರತಿಮೆ ಸಹ ಕಾಣ್ತಾ ಉಂಟು. ಸ್ವಲ್ಪ ಇಲ್ಲಿ ರೋಡ್ ಕೆಲಸ ಎಲ್ಲ ಆಗ್ತಾ ಉಂಟು. ಈ ರೋಡೆಲ್ಲ ಕೆಲಸ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನೋಡಿದ್ದು, ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗುವಾಗಲೇ ನಮಗೆ ಸಿಗುವಂತಹ ಇದೊಂದು ಮೀನು ಹಿಡಿಯೋರ ಒಂದು ಯಾರ್ಡ್ ಇದು. ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ, ದೇವಸ್ಥಾನದ 3 ಕಡೆ ಸಹ ಸಮುದ್ರ ಇರುವಂಥದ್ದು. ಒಂದು ಕಡೆ ಮಾತ್ರ ಭೂಭಾಗದಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನ ನೀರಿನ ನಡುವಲ್ಲಿದ್ದ ರೀತಿಯಲ್ಲೇ ಇದೆ. ನಾವು ದೇವಸ್ಥಾನ ಒಳಗೆ ಹೋಗೋಣ, ಏನಿದೆ ಅಂತ ನೋಡೋಣ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗುವಾಗಲೇ 2 ಆನೆಯ ಪ್ರತಿಮೆ ನಮ್ಮನ್ನು ಸ್ವಾಗತ ಮಾಡುತ್ತೆ. ದೂರದಿಂದ ನೋಡಿದ್ರೆ ನಿಜವಾಗ್ಲೂ ಆನೆ ನಿಂತಿದೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಪೂಜಾ ಕೌಂಟರ್ ಇದೆ. ನೀವೇನಾದರೂ ಸೇವೆಗಳನ್ನ ಮಾಡಬೇಕಂತಂದರೆ ಈ ಕೌಂಟ್ರಲ್ಲಿ ನೀವು ಚೀಟಿನ ಮಾಡಬಹುದು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಅನ್ನೋದನ್ನೆಲ್ಲ. ನಾವು ಅಲ್ಲಿ ಚೀಟಿ ತಗೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ನೋಡಿದೀಗ ದೇವಸ್ಥಾನದ ಎಂಟ್ರಿ ಇದು. ಒಳಗಡೆ ನಿಮಗೆ ದೇವರು ಕಾಣ್ತಿರ್ಬೋದು. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಅಥವಾ ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ. ನಾನು ಈಗ ಎಲ್ಲಿಗೆ ನಾವು ಇದನ್ನ ಸ್ಟಾಪ್ ಮಾಡ್ತೀವಿ. ಒಳಗಡೆನೆಲ್ಲ ನಾವಿನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಇದು ಬಂಗಾರದ ರಥ. ಹಾಗಾಗಿ ಇದನ್ನೊಂದು ನಾನು ವಿಡಿಯೋ ಮಾಡ್ಕೊಂಡೆ ಒಳಗಡೆ. ಇದು ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಇದು ದೇವಸ್ಥಾನದ ಪಕ್ಕದಲ್ಲಿರುವಂಥ ಒಂದು ಅಶ್ವತ್ಥ ಕಟ್ಟೆ.
ಈ ಅಶ್ವತ್ಥ ಕಟ್ಟಕ್ಕೆ ನಾವು ಸುತ್ತು ಬಂದ್ವಿ. ಅಶ್ವತ್ಥ ಕಟ್ಟಕ್ಕೆ ಪ್ರತಿದಿನ ಸುತ್ತು ಬರೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ, ಅದೇ ರೀತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೊಂದು ನಂಬಿಕೆ ಇದೆ. ಇದು ಗೋಪುರದ ಹಿಂಭಾಗ. ಇದು ನಾವು ಕರೆಕ್ಟಾಗಿ ಅಬ್ಸರ್ವ್ ನೋಡಿದಾಗ ಇದರಲ್ಲಿ ಸುಮಾರು 20 ಕಥೆಗಳನ್ನು ಇದರಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದನ್ನು ನಾವು ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ನಿಮಗೆ ಜಸ್ಟ್ ತೋರಿಸ್ತಿದ್ದೀನಿ. ನಿಮಗೆ ಇಲ್ಲಿ ಒಂದು ಕ್ಲೀನಾಗಿ ಕಾಣ್ತಾ ಉಂಟು, ಸಮುದ್ರ ಮಂಥನದ ಒಂದು ಸನ್ನಿವೇಶನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಹೊರಗಡೆ ಬಂದು ನಿಂತಾಗ ನಮಗೆ ಶಿವನ ಪ್ರತಿಮೆ ಇಷ್ಟು ಚೆನ್ನಾಗಿ ಕಾಣುತ್ತೆ. ನಾವಿನೀಗ ಶಿವನ ಪ್ರತಿಮೆ ಹತ್ರನೇ ಹೋಗೋಣ. ನೋಡಿ ಈ ಪ್ರತಿಮೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಈ ಪ್ರತಿಮೆಗೆ ಒಂದು ಹೆಗ್ಗಳಿಕೆ ಇದೆ, ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ಪ್ರತಿಮೆ ಇದು. ನಾವಲ್ಲಿ ಹೋಗ್ಬೇಕಾದ್ರೆ ನಾವು ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕಾಗತ್ತೆ. 3 ಸ್ಟೇಜ್ ಮೆಟ್ಟಿಲಿರುತ್ತೆ. ನೋಡಲಿ ಎಷ್ಟು ಚಂದ ಕಾಣ್ತಾ ಉಂಟು. ದೇವರ ಮುಂದೆ ನಂದಿಯನ್ನು ಕೂರಿಸಿದ್ದಾರೆ, ನೋಡಲಿಕ್ಕೆ ತುಂಬಾ ಚಂದ ಕಾಣುತ್ತೆ. ನಾನೀಗ ಎಕ್ಸಾಕ್ಟ್ ಆಗಿ ಶಿವನ ಕೆಳಗಡೆ ಇದ್ದೇನೆ ನೋಡಿ. ಶಿವನ ಕೆಳಗಡೆ ನಿಂತು ನಾವು ನಂದಿಯನ್ನು ನೋಡಿದಾಗ ಈ ರೀತಿ ಕಾಣುತ್ತೆ. ನಂದಿ ಹಿಂಭಾಗದಲ್ಲಿ ನೀವು ಬೀಚ್ನ ಅಬ್ಸರ್ವ್ ಮಾಡ್ತಿರ್ಬೋದು. ಸುತ್ತ ಬೀಚ್ ಕಾಣ್ತಾ ಉಂಟು. ನಾವೀಗ ಬೀಚ್ನ ನಡುವಲ್ಲಿದ್ದ ಹಾಗಿದ್ದೇವೆ ನಾವು. ನೋಡಿ ಇದು ಗೋಪುರದ ಹಿಂಭಾಗ ಎಷ್ಟು ಚಿಕ್ಕದಾಗಿ ಕಾಣ್ತಾ ಉಂಟು. ಒಂದು ಅಷ್ಟು ದೂರದಲ್ಲಿ ಇದ್ದೇವೆ ನಾವೀಗ. ನಮಗಿಲ್ಲಿ ಸಂಪೂರ್ಣವಾಗಿ ಗೋಪುರ ಕಾಣಲಿ ಸಿಗುತ್ತೆ. ಸ್ನೇಹಿತರೆ, ಈ ಗೋಪುರದ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಗೋಪುರ ಭಾರತದಲ್ಲಿ ಅತಿ ಎತ್ತರವಾದಂತಹ ಗೋಪುರ. ಈ ಗೋಪುರ ಸುಮಾರು 240 ಅಡಿ ಎತ್ತರವಾಗಿದೆ. ಇಲ್ಲೇ ನಾವು ನಮ್ಮ ಎಡಗಡೆಗೆ ನೋಡಿದಾಗ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿರುವಂತಹ ದೃಶ್ಯ ಕಾಣಲಿ ಸಿಗುತ್ತೆ. ನಾವು ಇಲ್ಲಿ ನಿಂತು ನೋಡಿದಾಗ ನಮಗೆ ಸಂಪೂರ್ಣವಾಗಿ ಮುರುಡೇಶ್ವರ ಏನು ಟೌನ್ ಇದೆಯೋ ಆ ಟೌನ್ ಎಲ್ಲ ನಮಗೆ ಕಾಣಲಿ ಸಿಗುತ್ತೆ. ಇಲ್ಲೊಂದು ಗುಹಾಲಯ ಇದೆ. ಗುಹಾಲಯದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನಾವು ಗುಹಾಲಯದೊಳಗೆ ಹೋಗಿ ಏನಿದೆ ಅನ್ನೋದನ್ನ ನೋಡಿ ಬರೋಣ. ನೋಡಿ ಸ್ನೇಹಿತರೆ, ಈ ಗುಹೆಗೆ ಭೂ ಕೈಲಾಸ ಅಂತ ಹೆಸರಿಟ್ಟಿದ್ದಾರೆ. ವಾವ್! ಈ ಗುಹೆ ಒಳಗಡೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಸನ್ನಿವೇಶಗಳನ್ನು ಇಲ್ಲಿ ಸ್ಟ್ಯಾಚು ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಸ್ಟ್ಯಾಚು ಆಗಲಿ, ಅದರ ಬ್ಯಾಕ್ಗ್ರೌಂಡು, ಪೈಂಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನೋಡಿ ಇದು ರಾವಣ. ನನಗೆ ಈ ಸನ್ನಿವೇಶ ಯಾವುದು ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇಲ್ಲಿ ರಾವಣ ತಪಸ್ಸಲ್ಲಿ ಕೂತಿದ್ದಾನೆ. ಶಿವನನ್ನು ಒಲಿಸಿಕೊಳ್ಬೇಕಂತ ತಪಸ್ಸಲ್ಲಿ ಕೂತಿರುವಂಥ ಸನ್ನಿವೇಶ ಇದು. ಈ ಸನ್ನಿವೇಶ ಒಂದು ರಾವಣನಿಗೆ ಶಿವ ಒಲಿದು ತನ್ನ ಆತ್ಮಲಿಂಗವನ್ನು ಕೊಟ್ಟಾಗ ನಾರದರು ಹೋಗಿ ವಿಷ್ಣುವಲ್ಲಿ ಹೇಳುವಂಥ ಒಂದು ಸನ್ನಿವೇಶ ಇದು. ನೋಡಿ ಇಲ್ಲಿ ರಾವಣ ತನ್ನ ಶಕ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸ್ತಿದ್ದಾನೆ. ಇಡೀ ಭೂ ಕೈಲಾಸವನ್ನೇ ತನ್ನ ಕೈಗಳಿಂದ ಮೇಲೆತ್ತಿ ಇಟ್ಟಿರ್ತಾನೆ. ಶಿವ ರಾವಣನಿಗೆ ಒಲಿದಿರುವಂತಹ ಒಂದು ಸನ್ನಿವೇಶ. ಇಲ್ಲಿ ಸ್ವಲ್ಪ ಸ್ಟ್ಯಾಚು ಮಾಡುವಾಗ ಕಥೆಯ ಹಿಂದೆ ಮುಂದೆ ಸ್ವಲ್ಪ ಆಗಿದೆ ಕೆಲವು ಕಡೆ, ಆದರೆ ಅದೊಂದು ದೊಡ್ಡ ವಿಷಯ ಅಂತೇನಲ್ಲ. ಇಲ್ಲಿ ರಾವಣ, ನಾರದ ಮತ್ತು ಭದ್ರಕಾಳಿಯ ಸನ್ನಿವೇಶ. ಇದು ಯಾವ ಸನ್ನಿವೇಶ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರುವ ಹಾಗೆ ರಾವಣ ಶಿವನ ಭಕ್ತಿ ಜೊತೆ ಮಹಾಕಾಳಿಯ ಭಕ್ತನು ಸಹ ಆಗಿರ್ತಾನೆ. ಅದರ ಸನ್ನಿವೇಶ ಇರಬಹುದು. ಸ್ನೇಹಿತರೆ, ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾದ್ದು ಈ ಕಲಾಕೃತಿ. ಎಷ್ಟು ಚೆನ್ನಾಗಿ ಈ ಕಲಾಕೃತಿನ ಮಾಡಿದ್ದಾರೆ ನೋಡಿ. ಆ ಒಂದು ಮರ ಆಗಲಿ, ಮರನ ಸಹ ಹಾಗೆ 3D ಆರ್ಟಲ್ಲಿ ಮಾಡಿರುವಂಥದ್ದು. ನೀವು ಸೈಡಲ್ಲಿ ನಿಂತು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಿಜವಾದ ಮರ ಗೋಡೆಗೆ ಅಂಟಿಸಲಾಗಿದೆ. ಅಷ್ಟು ಚೆನ್ನಾಗಿದೆ. ನಾವು ಒಳಗೆ ಹೋದಾಗ ಇದನ್ನು ನೋಡ್ತಿರುವಾಗ ನಿಜವಾಗ್ಲೂ ನಾವು ಕಾಡಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಈ ಕಲಾಕೃತಿಗಳನ್ನು ಇಲ್ಲಿ ರಚಿಸಿಟ್ಟಿದ್ದಾರೆ. ಸ್ನೇಹಿತರೆ, ಇದೊಂದು ಮದುವೆಯ ಒಂದು ಸನ್ನಿವೇಶ ಅಂದ್ಕೊಳ್ತೀನಿ. ಅದು ಯಾರ್ದು ಮದುವೆ ಅನ್ನೋದು ಗೊತ್ತಿಲ್ಲ. ಮೇ ಬಿ ರಾವಣನ ಮದುವೆ ಇರಬಹುದು. ಇಲ್ಲಿ ಯಾವ ಸನ್ನಿವೇಶಗಳನ್ನೆಲ್ಲ ಕೆತ್ತನೆ ಮಾಡಿ ಇಟ್ಟಿದ್ದಾರೋ ಆ ಸನ್ನಿವೇಶದ ಕೆಳಗಡೆ ಯಾವುದೇ ರೀತಿಯ ಸ್ಟೋರಿ ಇಲ್ಲ. ಸ್ಟೋರಿ ಅವ್ರು ಏನಾದರೂ ಬರೆದಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತಿದ್ದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಗೊತ್ತಿರಲ್ಲ. ಹಾಗಾಗಿ ಓದ್ಬಿಟ್ಟು ಆ ಸನ್ನಿವೇಶ ಏನೋ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಉಪಯೋಗ ಆಗಿರುವುದು. ನೋಡೋಣ, ಕ್ರಮೇಣ ಮುಂದೆ ಮಾಡಲೂಬಹುದು. ರಾವಣ ಮಹಾ ತಪಸ್ವಿ. ರಾವಣ ತಪಸ್ಸಿಗೆ ನಿಂತ ಅಂತಂದರೆ ಅವನಿಗೆ ಒಲಿದಿರುವ ದೇವರಿಲ್ಲ, ಅಷ್ಟು ಅವನು ಒಂದು ತಪಸ್ವಿಯಾಗಿದ್ದ. ಅದೇ ರೀತಿ ಶಿವನ ಭಕ್ತನು ಸಹ ಹಾಗೆ ಅವನು. ನೋಡಿ, ಇದೊಂದು ತಪಸ್ಸು ನಿಂತಿರುವಂಥ ಒಂದು ಸನ್ನಿವೇಶ. ಇಲ್ಲಿ ಈ ಸನ್ನಿವೇಶದ ಕತೆ ನನಗೆ ಗೊತ್ತಿತ್ತು, ಬಟ್ ನೆನಪರ್ತಿಲ್ಲ ಯಾವ ಸಮಯದಲ್ಲಿ ತನ್ನ ತಲೆಯನ್ನು ಕಟ್ ಮಾಡಿ ಹಾಕೋದಂತ. ಯಾವುದೊಂದು ಸನ್ನಿವೇಶದಲ್ಲಿ ರಾವಣ ಕೋಪಗೊಂಡು ತನ್ನ ತಲೆಯನ್ನು ಕಟ್ ಮಾಡಿ ಹಾಕ್ತಾನೆ. ಸ್ನೇಹಿತರೆ, ನಿಮಗೆ ಈ ಕತೆ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾವೆಲ್ಲರೂ ಅದನ್ನು ತಿಳ್ಕೊಳ್ಳೋಣ. ಈ ಸನ್ನಿವೇಶ ಬಂದು ನಾರದ ಹೋಗಿ ಗಣಪತಿ ಹತ್ರ ಹೇಳೋದು, ಶಿವ ರಾವಣನಿಗೆ ಒಲಿದು ತನ್ನ ಆತ್ಮಲಿಂಗವನ್ನು ನೀಡಿದ್ದಾರೆ. ಒಂದು ವೇಳೆ ರಾವಣ ಇದನ್ನು ತಗೊಂಡೋಗಿ ಲಂಕೆಯಲ್ಲಿ ಇಟ್ಟಿದ್ದೇ ಹೋದಾದ್ರೆ ಭೂಮಂಡಲ ನಾಶ ಆಗುವಂತ ಸಾಧ್ಯತೆ ಇದೆ, ಅದನ್ನು ತಪ್ಪಿಸಬೇಕು ಅನ್ನೋದು. ಈಶ್ವರ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಕೊಡುವಾಗ ಶಿವ ಹೇಳಿರ್ತಾನೆ, ನನ್ನ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಕೊಟ್ಟಾದ್ಮೇಲೆ ನೀನು ಇಲ್ಲಿಂದ ಲಂಕೆಗೆ ಹೋಗಿಯೇ ನನ್ನ ಆತ್ಮಲಿಂಗವನ್ನು ಭೂಮಿ ಮೇಲೆ ಇಡಬೇಕೇ ಹೊರತು ಬೇರೆ ನಡುವಲ್ಲಿ ಎಲ್ಲೂ ಇಡಬಾರ್ದು ಅನ್ನೋದೊಂದು ಕಂಡೀಷನ್ ಇರುತ್ತೆ. ಹಾಗಾಗಿ
ಈ ದೇವತೆಗಳೆಲ್ಲ ಸೇರಿ ಅದಕ್ಕೊಂದು ಪ್ಲಾನ್ ಮಾಡ್ತಾರೆ. ನಾನು ಅದು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ರಾವಣ ಲಂಕೆಗೆ ಹೊರಡುವ ದಾರಿ ಮಧ್ಯದಲ್ಲಿ ವಿಷ್ಣು ಏನ್ ಮಾಡ್ತಾನೆ, ಸೂರ್ಯನನ್ನ ಮರೆ ಮಾಡಿ ಸಂಜೆ ರೀತಿ ಭ್ರಮೆಗೆ ಬೀಳಿಸ್ತಾನೆ. ಸಂಜೆಗೆ ಅವನು ಸಂಧ್ಯಾ ವಂದನೆ ಮಾಡಬೇಕು. ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಕೈಯಲ್ಲಿ ಆತ್ಮಲಿಂಗ ಇದೆ, ಅದನ್ನ ನೆಲದಲ್ಲಿ ಇಡಬಾರ್ದು ಅಂತ ಶಿವ ಹೇಳಿದಾನೆ. ಹಾಗೆ ಏನ್ ಮಾಡೋದು ಅಂತ ಆವಾಗ ನಮ್ಮ ಗಣಪತಿ ಗೋಪಾಲಕನ ವೇಷದಲ್ಲಿ ಅಲ್ಲಿರ್ತಾನೆ. ಆಗ ರಾವಣ ಗಣಪತಿ ನೋಡ್ತಾನೆ. ಗಣಪತಿ ನೋಡಿ ಆ ಹುಡುಗನನ್ನ ಕರೆದು, ನಾನು ಸಂಧ್ಯಾ ವಂದನೆ ಮುಗಿಸಿ ಬರೋ ತನಕ ಈ ಶಿವಲಿಂಗನ ನೀನು ಹಿಡ್ಕೊಂಡಿರ್ಬೇಕು, ಯಾವುದೇ ಕಾರಣಕ್ಕೂ ನೀವು ನೆಲಕ್ಕಿಡಬಾರ್ದು ಅಂತ. ಇದೆಲ್ಲ ಮೊದಲೇ ಪ್ಲಾನ್ ಆಗಿತ್ತು ದೇವತೆಗಳಿದ್ದು. ಹಾಗಾಗಿ ಗಣಪತಿ ಹೇಳ್ತಾನೆ, 3 ಸಲಿಂದ ನಾನು ಕೂಗ್ತೀನಿ, ಆ 3 ಸಲ ಕೂಗೋದ್ರೊಳಗೆ ಕೂಗಿದಾಗ ನೀನು ಬರಬೇಕು, ನೀನು ಬಾರದೇ ಇದ್ರೆ ನಾನು ಇದನ್ನ ಕೆಳಗಡೆ ಇಡ್ತೀನಿ ಆಯ್ತು ಅಂತ ನಮ್ಮ ರಾವಣ ಒಪ್ತಾನೆ. ರಾವಣ ಒಪ್ಪಿ ಸಂಧ್ಯಾ ವಂದನೆ ಹೋಗ್ತಾನೆ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಗಣಪ ತುಂಬಾ ತುಂಟ, ಅಷ್ಟೇ ಬುದ್ಧಿವಂತ ಸಹ ಹೌದು. ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅವನಿಗೆ ಒಂದಿಷ್ಟು ಟೈಮ್ ಅಂತ ರಾವಣನಿಗೆ ಬೇಕೇ ಬೇಕು. ಆದ್ರೆ ಗಣಪತಿ ಏನ್ ಮಾಡ್ತಾನೆ, ಆ ಸಮಯದ ಮುಂಚೆನೆ ಒಮ್ಮೆ ರಾವಣ ಅಂತ ಕೂಗ್ತಾನೆ, ರಾವಣ ಬರೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು 2 ಸಲ ರಾವಣ ಅಂತ ಕೂಗ್ತಾನೆ, ಅವಾಗ್ಲೂ ಬರೋದಿಲ್ಲ. 3ನೇ ಸಲ ರಾವಣ ಅಂತ ಕೂಗ್ತಾನೆ. ರಾವಣಂದು ಸಂಧ್ಯಾ ವಂದನೆ ಮುಗಿತಾ ಬಂದಿರುತ್ತೆ. ರಾವಣನ ಎದ್ದಲ್ಲಿ ಹೊರಡ್ತಾನೆ ಅನ್ನೋದು ಗಣಪತಿ ಯಾವ ಗೊತ್ತಾಯ್ತು, ಅವನು ಕೂಡ್ಲೆ ಆತ್ಮಲಿಂಗವನ್ನ ಭೂಮಿ ಮೇಲೆ ಇಟ್ಬಿಡ್ತಾನೆ. ಎಲ್ಲಿ? ಸಮುದ್ರದ ದಡದಲ್ಲಿ. ಕೋಪಗೊಂಡಂತ ರಾವಣ ಆ ಹುಡುಗನನ್ನ ಚೆನ್ನಾಗಿ ಬೈತಾನೆ. ನೋಡಿ, ಈ ಸನ್ನಿವೇಶದಲ್ಲಿ ತೋರಿಸಿದ್ದಾರೆ. ಕೋಪಗೊಂಡಂತ ರಾವಣ ಆ ಶಿವಲಿಂಗವನ್ನು ಮೇಲೆ ಎತ್ತಬೇಕು ಅಂತ ಅವನು ತನ್ನ ಬಲವನ್ನೆಲ್ಲ ಹಾಕಿ ಅದನ್ನ ಮೇಲೆ ಎಳಿತಾನೆ. ಈ ಆತ್ಮಲಿಂಗವನ್ನ ಗಣಪತಿ ಇಟ್ಟಿರೋ ಸ್ಥಳ ಯಾವುದು ಅಂದ್ರೆ ಇವಾಗಿನ ಗೋಕರ್ಣ. ಈ ಕೋಪಗೊಂಡಂತ ರಾವಣ ಆ ಆತ್ಮಲಿಂಗವನ್ನ ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅದು 4 ತುಂಡುಗಳಾಗತ್ತೆ. ಒಂದು ತುಂಡು ಮುರುಡೇಶ್ವರಕ್ಕೆ ಹೋಗಿ ಬೀಳುತ್ತೆ, ಇನ್ನೊಂದು ತುಂಡು ಗುಣವಂತೇಶ್ವರಕ್ಕೆ, ಇನ್ನೊಂದು ದ್ವಾರೇಶ್ವರ, ಮತ್ತೆ ಇನ್ನೊಂದು ಸಜ್ಜೇಶ್ವರ, ಇಲ್ಲೆಲ್ಲ ಹೋಗಿ ಬೀಳುತ್ತೆ. ಈ 4 ಜಾಗಗಳಲ್ಲಿ ಹೋಗಿ ಆ ಪೀಸೆಲ್ಲ ಬೀಳುತ್ತೆ. ಅಲ್ಲಿ ಇವಾಗ ಎಲ್ಲ ದೇವಸ್ಥಾನ ಇದೆ. ನೋಡಿ, ಇಲ್ಲಿ ಪ್ರತಿಮೆಗಳನ್ನು ಮಾಡಿದ್ದಾರೆ. ಈ ಪ್ರತಿಮೆಯಲ್ಲಿ ನಿಮಗೆ 4 ದೇವಸ್ಥಾನಗಳನ್ನು ತೋರಿಸಿದ್ದಾರೆ. ನಾನು ಒಂದೊಂದು ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಇದು ಮುರುಡೇಶ್ವರದ ದೇವಸ್ಥಾನದ ಪ್ರತಿಮೆ. ನೋಡಿ, ಈ ರೀತಿಯಾಗಿದೆ. ಸಮುದ್ರದ ಮಧ್ಯದಲ್ಲಿ ಒಂದು ಬೆಟ್ಟದ ಮೇಲೆ ಶಿವನ ಪ್ರತಿಮೆ, ಕೆಳಗಡೆ ದೇವಸ್ಥಾನದ ಗೋಪುರ, ದೇವಸ್ಥಾನ ಎಲ್ಲ ಇದೆ. ನೋಡಿ, ಇದು 2ನೇದು ಗುಣವಂತೇಶ್ವರ. ನೋಡಿ, ಇಲ್ಲಿ 3ನೇದು ಸಜ್ಜೇಶ್ವರ, ಹಾಗೆ ದಾರೇಶ್ವರ. ಕೊನೆಯದಾಗಿ ಈ ಕಡೆ ಇರುವಂಥದ್ದು ಗೋಕರ್ಣ. ಸ್ನೇಹಿತರೆ, ನಾನಿಲ್ಲಿ ನನಗೆ ಗೊತ್ತಿರುವಷ್ಟು ನಾನು ಕಥೆಗಳನ್ನ ಹೇಳಿದ್ದೀನಿ. ಇದರಲ್ಲಿ ಕೆಲವು ಕಡೆ ಮಿಸ್ಟೇಕ್ ಇದ್ರೂ ಇರಬಹುದು. ನಾನು ಹೇಳಿದ್ದು ಬಿಟ್ಟು ಇನ್ನೇನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ, ಎಲ್ಲರೂ ತಿಳ್ಕೊಂಡಾಗುತ್ತೆ. ನಾವೀಗ ಗುಹೆ ಎಲ್ಲ ವೀಕ್ಷಣೆ ಮಾಡಿ ನಾವು ಹೊರಗಡೆ ಬಂದ್ವಿ. ನಮ್ಮ ದೇವಸ್ಥಾನದ ವೀಕ್ಷಣೆ ಎಲ್ಲ ಮುಗೀತು. ನಾವೀಗ ಮಂಗಳೂರಿಗೆ ಹೊರಟಿದ್ದೀವಿ. ದಾರಿ ಮಧ್ಯದಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ, ನಾನು ನಿಮಗೆ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ನಿನ್ನೆ ಹೋಗುವಾಗ ಈ ಹೋಟೆಲ್ ಸಂಜೆ ಹಸಿವಾಗ್ತಿತ್ತು, ಒಂದು ತಿಂಡಿ ತಿನ್ನುವ ಅಂತ ಬಂದ್ವಿ. ತುಂಬ ಚೆನ್ನಾಗಿ ರುಚಿ ಇತ್ತು. ಹಾಗಾಗಿ ನಾವು ರಿಟರ್ನ್ ಬರುವಾಗಲೂ ಹಾಗೆ ನಾವು ಮುರುಡೇಶ್ವರದಲ್ಲಿ ಎಲ್ಲೂ ಊಟ ಮಾಡದೆ ಇಲ್ಲೇ ಊಟ ಮಾಡುವ ಅಂತ ಇಲ್ಲಿಗೆ ಬಂದ್ವಿ. ನಾನು ಈ ಹೋಟೆಲ್ ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ಇಲ್ಲಿ ರೇಟ್ ಸಹ ತುಂಬ ಕಮ್ಮಿ, ಕ್ವಾಲಿಟಿ ಚೆನ್ನಾಗಿದೆ. ಹೋಟ್ಲ್ ಕ್ಲೀನಿಂಗಲ್ಲಿ ಟಾಪ್, 10ರಲ್ಲಿ 10 ಮಾರ್ಕ್ ಕೊಡ್ಬೋದು, ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಹೋಟ್ಲಿಗೆ. ನಾನು ಆ್ಯಕ್ಚುಲಿ ನನ್ನ ಫುಡ್ ಮೀಡಿಯಾ ಚಾನಲ್ ಇದೆ, ಆ ಚಾನಲಲ್ಲಿ ನಾನೀಗ ಇಲ್ಲಿ ಫುಡ್ ಕೆಲವು ರಿವ್ಯೂ ಎಲ್ಲ ಅದರಲ್ಲಿ ಹಾಕ್ತೀನಿ. ನಾನು ಫುಡ್ ಮೀಡಿಯಾ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋನ ಸಹ ನೋಡಿ. ಓಕೆ ಸ್ನೇಹಿತರೆ, ನಾವಿನ್ನು ಬ್ಯಾಕ್ ಟು ಮ್ಯಾಂಗ್ಳೂರು ಪ್ರಯಾಣನ ಮುಂದುವರಿಸುವ. ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.